ನನಗೆ ಭಾಳ ಖುಷಿ ಆಗ್ತಾ ಇದೆ. ನನ್ನ ಮಾವನಿಗೆ ನಾಳೆ 76ನೇ ಹುಟ್ಟುಹಬ್ಬ ತುಂಬುತ್ತಾ ಇದೆ ಅಂಥೇಳಿ. ಸವಣೂರು ಕೆ ಸೀತಾರಾಮ್ ರೈ ಒಬ್ಬ ಮನುಷ್ಯ ಒಂದು ಜೀವನದಲ್ಲಿ ಏನು ಮಾಡ್ಬೋದು ಅಂಥೇಳಿ ಅವರು ಮಾಡಿ ತೋರಿಸಿದ್ದಾರೆ. ಎಲ್ಲರೂ ಹೇಳೋದು ಅವರನ್ನು ನೋಡಿ ಇವರನ್ನು ನೋಡಿ ಅಂತ. ನಾನು ಒಂದು ವಿದ್ಯಾರಶ್ಮಿದೆ ಅಡ್ಮಿನಿಸ್ಟ್ರೇಟರ್ ಆಗಿ ಒಂದು 8 ದೇಶದಲ್ಲಿ ಕೆಲಸ ಮಾಡಿ ಬಂದು ಫಾರ್ಚೂನ್ 500 ಕಂಪ್ನೀಸಲ್ಲಿ ಕೆಲಸ ಮಾಡಿ ನಾನು ಇವತ್ತು ಹೇಳೋದೇನಂತ ಹೇಳಿದರೆ, ಆದರೆ ಸೀತಾರಾಮ್ ರೈ ಥರ ಆಗಬೇಕು ಅಂಥೇಳಿ. ಅವರು ಖಾಲಿ ಎಜುಕೇಷನ್ ಫೀಲ್ಡಲ್ಲ, ಈವನ್ ಕೋಆಪ್ರೇಟಿವ್ ಸೊಸೈಟಿ KMFಲ್ಲೆಲ್ಲ ಅವರ ಭಾಳ ಕೊಡುಗೆ ಉಂಟು. KMFಲ್ಲಿ ಅವ್ರದ್ದೊಂದು ಮೇಜರ್ ಅಚೀವ್ಮೆಂಟ್ ಏನಂತ ಹೇಳಿದರೆ, ಅವರ ಒಂದು ಸಣ್ಣದೊಂದು ಮಿಲ್ಕ್ ಸೊಸೈಟಿನ ಎಷ್ಟು ಡೆವಲಪ್ ಮಾಡಿದೆ ಅಂತ ಹೇಳಿದರೆ, ವೈಟ್ ರೆವಲ್ಯೂಷನ್ ಮಾಡಿದ ಡಾಕ್ಟರ್ ವರ್ಗೀಸ್ ಕುರಿಯನ್ ಸಮೇತ ಅವರನ್ನು ಬಂದು ಮೀಟ್ ಆಗಿದ್ದಾರೆ. ಅವರು ಸಣ್ಣ ಸಣ್ಣ ಹಾಲು ಸೊಸೈಟಿಗೆಲ್ಲ ಬರೋ ಮನುಷ್ಯನೇ ಅಲ್ಲ ಅವರು. ಬಟ್ ಅವರು ಇವರ ಅಚೀವ್ಮೆಂಟ್ ನೋಡಿ ಅವರು ಸಹ ವಿಸಿಟ್ ಮಾಡಿದ್ದಾರೆ. ರೀಸೆಂಟ್ಲಿ ಕರ್ನಾಟಕ ಸರ್ಕಾರ ಕೂಡ ಅವರಿಗೆ ಸಹಕಾರಿ ರತ್ನ ಕೋಆಪ್ರೇಟಿವ್ ಸೊಸೈಟಿಯಲ್ಲಿ ಅವರ ಕಾಂಟ್ರಿಬ್ಯೂಷನ್ಗೆ ಒಂದು ಗುರುತಿಸಿ ಅವರಿಗೆ ಒಂದು ಅವಾರ್ಡ್ ಸಹ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂದು ಮನುಷ್ಯ ಒಂದು 76 ವರ್ಷದಲ್ಲಿ ಒಂದು ಸೂಪರ್ವೈಸರ್ ಆಗಿ ಒಂದು ಸೊಸೈಟಿಯಲ್ಲಿ ಸೇರಿ ಇವತ್ತೊಂದು ಇಷ್ಟು ದೊಡ್ಡ ಹಂತಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದರೆ, ಇದು ಒಂದು ಮನುಷ್ಯ ಒಂದು ಲೈಫ್ ಟೈಮಲ್ಲಿ ಏನು ಅಚೀವ್ ಮಾಡ್ಬೋದು ಅಂಥೇಳಿ ಇದು ನಮ್ಮ ವಿದ್ಯಾರಶ್ಮಿ ಮತ್ತು ಎಲ್ಲ ಮಕ್ಕಳಿಗೆ ಇದೊಂದು ಪ್ರೇರಣೆ ಆಗಬೇಕು. ನಾಳೆ ನಾವು ಅವ್ರದ್ದು 76th ಬರ್ತ್ಡೇ ವಿದ್ಯಾರಶ್ಮಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. 9:00ವರೆಗೆ ಬಸ್ತಿಯಿಂದ ಒಂದು ಪ್ರೊಸೆಷನ್ ಸ್ಟಾರ್ಟ್ ಆಗ್ತಾಯಿದೆ. ಬಸ್ತಿಯಲ್ಲಿ ಕೈ ಮುಗಿದು ಒಂದು ಸಣ್ಣ ಕಾರ್ಯಕ್ರಮ ನಾವು ವಿದ್ಯಾರಶ್ಮಿಯಲ್ಲಿ ಮಾಡ್ತೇವೆ. ಮತ್ತು ಸ್ಯಾಟರ್ಡೆ ಬೆಳಿಗ್ಗೆ ನಾವು ಅವರ ಬರ್ತ್ಡೇ ಇದರಲ್ಲಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಸಹ ಮಾಡ್ತಾ ಇದ್ದೇವೆ. ಸೊ ಆದಷ್ಟು ಜನಗಳು ಒಂದು ಬಂದು ಅಲ್ಲಿ ಸವಣೂರಲ್ಲಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪು ಮಾಡಿ ನಮ್ಮ ಜನಗಳಿಗೆ ಉಪಕಾರ ಆಗಲಿ ಅಂಥೇಳಿ ಎಲ್ಲರ ಹತ್ರ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದ. ಥ್ಯಾಂಕ್ ಯು.